ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಪ್ರಯತ್ನ ಹಾಗೂ ವಿನೂತನ ಆವಿಷ್ಕಾರವಾಗಿರುವ ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ಅಗತ್ಯ ಸ್ಥಳಗಳಿಗೆ ಡೀಸೆಲ್ ಅನ್ನು ಪೂರೈಕೆ ಮಾಡುವ ಇಂಧನ ಟ್ಯಾಂಕರಿಗೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಮಂಗಳೂರು ಪ್ರಾದೇಶಿಕ ಕಚೇರಿಯ ವ್ಯಾಪ್ತಿಗೊಳಪಟ್ಟ ಬೊಳ್ಳ್ಯಾರಿನ ಹವಾ ಪೆಟ್ರೋಲ್ ಪಂಪ್ನಲ್ಲಿ ಚಾಲನೆಯನ್ನ ನೀಡಲಾಯಿತು. ಹಿರಿಯ ಸಾಮಾಜಿಕ ಮುಖಂಡರಾದ ವೆಂಕಪ್ಪ ಕಾಜವ ಅವರು ನೂತನ ಇಂಧನ ಟ್ಯಾಂಕರಿಗೆ ಹಸಿರು ನಿಶಾನೆ ತೋರಿದ್ರು. ಎಚ್ಪಿಸಿಎಲ್ ಡಿಜಿಎಂ ವೇಣುಗೋಪಾಲ್ ಅವರು ಟ್ಯಾಂಕರಿಗೆ ಇಂಧನ ತುಂಬುವ ಯಾಂತ್ರೀಕೃತ ವ್ಯವಸ್ಥೆಯನ್ನ ಉದ್ಘಾಟಿಸಿದ್ರು. ಈ ಸಂದರ್ಭ ನಡೆದ ಸರಳ ಸಮಾರಂಭದಲ್ಲಿ ಎಚ್ಪಿಸಿಎಲ್ ಡಿಜಿಎಂ ವೇಣುಗೋಪಾಲ್ ಹಾಗೂ ಏರಿಯಾ ಸೇಲ್ಸ್ ಮ್ಯಾನ್ ಪ್ರಸನ್ನ ಪೂಜಾರಿ ಅವರನ್ನ ಸನ್ಮಾನಿಸಲಾಯಿತು. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಜವ ವಿಪೋ ನ್ಯೂಸ್ನೊಂದಿಗೆ ಮಾತನಾಡಿ ಶುಭ ಹಾರೈಸಿದ್ರು. ಹಿಂದೂಸ್ತಾನ್ ಪೆಟ್ರೋಲಿಯಂ ಇದರ ಸಹಭಾಗಿತ್ವದಲ್ಲಿ ಹವಾ ಪೆಟ್ರೋಲಿಯಂ ಎಂಬ ಸಂಸ್ಥೆ ಮಂಗಳೂರು ನಗರದ ಬೋಳ್ಯಾರು ಗ್ರಾಮದಲ್ಲಿ ಈಗಾಗಲೇ ಶಾಖೆ ಆರಂಭ ಆಗಿ 1 ವರ್ಷ ಆಗಿದೆ. ಇವತ್ತು ವಿನೂತನ ಶೈಲಿಯಲ್ಲಿ ಗ್ರಾಹಕರಿಗೆ ಒಂದು ಉಪಕಾರ ಆಗುವ ರೀತಿಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥದ್ದೆಲ್ಲ ಕಾರ್ಯಕ್ರಮ ನಡೆದಲ್ಲಿ ಮಾತ್ರ ಉದ್ದಿಮೆಗಳು ಯಶಸ್ವಿಯಾಗಲಿಕ್ಕೆ ಕಾರಣ. ಯಾಕೆಂತ ಹೇಳಿದರೆ ಇವತ್ತು ಗ್ರಾಹಕರದು ಪ್ಲ್ಯಾಂಟ್ ಒಂದೊಂದು ಕಡೆಯಲ್ಲಿ ಇರ್ತದೆ, ಕೆಲವೊಂದು ಉದ್ದಿಮೆಗಳು 4-5 ಕಿಲೋಮೀಟರ್ ದೂರ ಇರ್ತದೆ, ಪಂಪು ಒಂದು 7-8 ಕಿಲೋಮೀಟರ್ ದೂರ ಇರುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಈ ಶಾಖೆ ಹವಾ ಪೆಟ್ರೋಲಿಯಂ ಅಂತೇಳಿ ಶಾಖೆ ಇವತ್ತು ಒಂದು ಟ್ಯಾಂಕರನ್ನು ಸಂಬಂಧಪಟ್ಟ ಜಾಗಕ್ಕೆ ತಲುಪಿಸುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಪ್ರಾರಂಭಿಸಿದೆ. ಮಂಗಳೂರು ತಾಲೂಕು ಪಂಚಾಯತ್ನ ನಿಕಟಪೂರ್ವಾಧ್ಯಕ್ಷ ಮೊಹಮ್ಮದ್ ಮೋನು, ಬಂಟ್ವಾಳ ತಾಲೂಕು ಪಂಚಾಯತ್ನ ನಿಕಟಪೂರ್ವಾಧ್ಯಕ್ಷ ಚಂದ್ರಾಸ್ ಕರ್ಕೇರ, ಹಿರಿಯರಾದ ಜಯರಾಮ್ ಶಾಂತ, ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಪ್ರಶಾಂತ್ ಕಾಜವ, ಬೋಳ್ಯಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೆಸಿಂತಾ ಪಿಂಟು, ಲಕ್ಷ್ಮಿ ಎಂಟರ್ಪ್ರೈಸಸ್ನ ವೀಣಾ ಶೆಟ್ಟಿ ಶುಭ ಕೋರಿದ್ರು. ಬೋಳ್ಯಾರ್ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಶಕೂರ್, ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ನಾಯಕ್, ಹವಾ ಪೆಟ್ರೋಲಿಯಂನ ಮಾಲಕ ಅಬ್ದುಲ್ ಜಬ್ಬಾರ್, ಹಿರಾ ಗ್ರಾಮ ಪಂಚಾಯತ್ನ ಸದಸ್ಯ ಅಬ್ದುಲ್ ರಜಾಕ್ ಹಿರಾ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿಪೋ ನ್ಯೂಸ್, ಬಂಟ್ವಾಳ.